ಮಂಗಳೂರಿನ ಬೊಕ್ಕಪಟ್ಟಣದ ಅಕ್ಷಯದ ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ ಮತ್ತು ಯುವಜನ ಸಂಘದ ವತಿಯಿಂದ ಪರಿಸರದ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಗಾಳಿ ಕುರ್ಚಿ ವಿತರಣಾ ಕಾರ್ಯಕ್ರಮ ನಡೆಯಿತು. ಬೊಕ್ಕಪಟ್ಟಣ ಅಕ್ಷಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜೆಎಸ್ ಟ್ರೇಡಿಂಗ್ ಕಂಪನಿಯ ಮಾಲಕರಾದ ಛಗನ್ ಭಾಯ್ ಪಾಟೀಲ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ ಮತ್ತು ಯುವಜನ ಸಂಘದಿಂದ ಸಾಮಾಜಿಕ ಕಾರ್ಯಗಳು ನಡೆಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. इसलिए मैं ये समिति वाला ये अक्षय होल का सब सत्य लोग ये सब उसका कमेटी वाला बहुत मेहनतू और बहुत सच्चा आदमी है. इस पर उसको अच्छा बुद्धि देवे और अच्छा काम करने में मैं ईश्वर के प्रार्थना करता हूँ. बस इतना बोलते. ಅನಂತರ ಹಂಪನಕಟ್ಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ವಾಸುದೇವ ಬಿಳ್ಳೆ ಅವರು ಮಾತನಾಡಿ, ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಒಂದು ಮಾತೃ ಸಮಾನವಾಗಿ ಕೆಲಸ ಮಾಡುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಪರಿಸರದ ಎಲ್ಲ ಶಾಲೆಗಳಿಗೆ ಮಧ್ಯಾಹ್ನದ ಊಟವನ್ನು ಕೊಡುವ ಮೂಲಕ ವಿದ್ಯಾರ್ಥಿ ವೇತನ, ಸಮವಸ್ತ್ರ ನೀಡುವ ಮತ್ತು ಆರೋಗ್ಯದ ಕ್ಯಾಂಪ್ಗಳನ್ನು ಮಾಡುವ ಮೂಲಕ ಜನಸೇವೆಯನ್ನ ಮಾಡುತ್ತಾ ಬಂದಿರುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಜನಸೇವಾ ಟ್ರಸ್ಟ್ ಒಂದು ತಾಯಿಯಂತೆ ಕೆಲಸ ಮಾಡ್ತಿರುವಂಥದ್ದು, ಒಂದು ಮಾತೃ ಸಮಾನವಾಗಿ ಕೆಲಸ ಮಾಡ್ತಿರುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಈ ಪರಿಸರದ ಎಲ್ಲ ಶಾಲೆಗಳಿಗೆ ಬಹಳ 10-20 ವರ್ಷಗಳ ಹಿಂದಿನಿಂದಲೂ 30 ವರ್ಷಗಳ ಹಿಂದಿನಿಂದಲೂ ಕೂಡ ಮಧ್ಯಾಹ್ನದ ಊಟವನ್ನು ಕೊಡುವ ಮೂಲಕ, ಸ್ಕಾಲರ್ಶಿಪ್ಪನ್ನು ಕೊಡುವ ಮೂಲಕ, ಸಮವಸ್ತ್ರವನ್ನು ಕೊಡುವ ಮೂಲಕ ಮತ್ತು ಇತ್ತೀಚೆಗೆ ಆರೋಗ್ಯದ ಕ್ಯಾಂಪ್ಗಳನ್ನು ಮಾಡುವ ಮೂಲಕ ಅದು ಈ ಸಮಾಜವನ್ನು ಪೋಷಿಸುವ, ಬೆಳೆಸುವ, ರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಗಾಲಿ ಕುರ್ಚಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶ್ರೀ ವೀರ ವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಯೋಗೀಶ್ ಸಾಲ್ಯನ್, ಪ್ರಧಾನ ಸಂಚಾಲಕರಾದ ಕಿಶೋರ್ ಕುಮಾರ್, ಭವಾನಿ ಕೇಟರರ್ಸ್ ಮಾಲಕರಾದ ಲೋಕಯ್ಯ ಶೆಟ್ಟಿಗಾರ್, ಬೊಕ್ಕಪಟ್ಟಣದ ಅಯ್ಯಪ್ಪ ದೇವಸ್ಥಾನದ ಟ್ರಸ್ಟಿ ಮೋಹನ್ ಬರ್ಕಿ, ಶ್ರೀ ಜಾರಂದಾಯ ದೇವಸ್ಥಾನದ ಜೊತೆ ಕಾರ್ಯದರ್ಶಿ ವೆಂಕಟೇಶ್ ದಾಸ್ ಬೋಳೂರು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.